ಅನಾವರಣ ಕಾರ್ಯಕ್ರಮವನ್ನ ಇದನ್ನ ಪಡ್ಕೊಳ್ಳಿಕ್ಕೆ ಶಶಾಂಕ್ ದಯವಿಟ್ಟು ಬನ್ನಿ. ಶಶಾಂಕ್ ತಂಡದ ಆಟಗಾರ ಶಶಾಂಕ್ ಜೋರಾದ ಕೈ ಚಪ್ಪಾಳೆ. ಸಂಗೊಳ್ಳಿಗೆ ಅಟ್ಯಾಕರ್ಸ್ ದಯವಿಟ್ಟು ಎಲ್ಲ ಗಣ್ಯ ಅತಿಥಿಗಳು ಕೈ ಜೋಡಿಸುತ್ತಾ ಒಂದು ಸಮವಸ್ತ್ರವನ್ನ ಅನಾವರಣಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸಂಗೊಳ್ಳಿಗೆ ಅಟ್ಯಾಕರ್ಸ್ ಸಚಿನ್ ರವರ ಮಾಲಕತ್ವದ ಸಂಗೊಳ್ಳಿಗೆ ಅಟ್ಯಾಕರ್ಸ್ ತಂಡ ಒಂದು ಸಮವಸ್ತ್ರವನ್ನ ಶಶಾಂಕ್ ರವರು ಪಡ್ಕೊಳ್ತಾ ಇದ್ದಾರೆ. ಸಂಗೊಳ್ಳಿಗೆ ಸ್ಕಾಚರ್ಸ್ ಧನರಾಜ್ ರವರ ಮಾಲಕತ್ವದಲ್ಲಿ ಸಂಗೊಳ್ಳಿಗೆ ಸ್ಕಾಚರ್ಸ್ ತಂಡದ ಸಮವಸ್ತ್ರ ಅನಾವರಣ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಸಂಗೊಳ್ಳಿಗೆ ನೈಟ್ ರೈಡರ್ಸ್ ದಯವಿಟ್ಟು ಬನ್ನಿ. ರೈಡರ್ಸ್ ತಂಡದ ಸಮವಸ್ತ್ರ ಅನಾವರಣ ಕಾರ್ಯಕ್ರಮವಿದು. ನೆಕ್ಸ್ಟ್ ಟೀಮ್ ಸಂತೋಷ್ ಅವರು ಬನ್ನಿ. ಸಂತೋಷ್ ರೈ ಜೋರಾದ ಕೈ ಚಪ್ಪಾಳೆ. ಸಂಗೊಳ್ಳಿಗೆ ಸಿಕ್ಸರ್ಸ್ ತಂಡದ ಸಮವಸ್ತ್ರ ಅನಾವರಣ ಕಾರ್ಯಕ್ರಮ ನಡೀತಾ ಇದೆ. ಇದೀಗ ಮುಂದಿನ ತಂಡ ಸಂಗೊಳ್ಳಿಗೆ ಸ್ಟ್ರೈಕರ್ಸ್ ತಂಡದ ಸಮವಸ್ತ್ರ ಅನಾವರಣಗೊಳ್ತಾ ಇದೆ. ಪುರುಷ 4 ತಂಡದ ನಾಯಕರು ದಯವಿಟ್ಟು ಬನ್ನಿ. ಸಂಗೊಳ್ಳಿಗೆ ಅಟ್ಯಾಕರ್ಸ್ ತಂಡದ ಮಾಲಕರಿಗೆ ಸ್ಟ್ರೈಕರ್ಸ್ ತಂಡದ ಮಾಲಕ ಪ್ರಜ್ವಲ್. ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಬಿಡಿ. ಈಗಾಗಲೇ ಅತಿಥಿಗಳು ವೇದಿಕೆಗೆ ಸೇರುವಂತಹ ಸಮಯ. ಶಿವಪ್ರಸಾದ್ ಗಟ್ಟಿ ತಾವುಗಳು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಜೋರಾದ ಚಪ್ಪಾಳೆಯೊಂದಿಗೆ ಗಣ್ಯ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಶಿವಪ್ರಸಾದ್ ಸರ್ ದಯವಿಟ್ಟು ಬನ್ನಿ. ತಂಡಗಳಲ್ಲಿ ಇದು ಮಾದರಿಯ ಪಂದ್ಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ಳಲಿದೆ. 5 ತಂಡಗಳ ಪೈಕಿ ಸಂಗೊಳ್ಳಿಗೆ ಅಟ್ಯಾಕರ್ಸ್ ಸಚಿನ್ ರವರ ಮಾಲಕತ್ವದ ಸಂಗೊಳ್ಳಿಗೆ ಅಟ್ಯಾಕರ್ಸ್, ಧನರಾಜ್ ರವರ ಮಾಲಕತ್ವದ ಸಂಗೊಳ್ಳಿಗೆ ಸ್ಕಾಚರ್ಸ್, ಭವನ್ ರವರ ಮಾಲಕತ್ವದ ಸಂಗೊಳ್ಳಿಗೆ ನೈಟ್ ರೈಡರ್ಸ್, ಪ್ರಜ್ವಲ್ ರವರ ಮಾಲಕತ್ವದ ಸಂಗೊಳ್ಳಿಗೆ ಸ್ಟ್ರೈಕರ್ಸ್ ಹಾಗೂ ಸಂತೋಷ್ ರೈ ರವರ ಮಾಲಕತ್ವದ ಸಂಗೊಳ್ಳಿಗೆ ಸಿಕ್ಸರ್ಸ್. 5 ತಂಡಗಳಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸುತ್ತಾ ನೇರ ಈಗಾಗಲೇ ಹೊನಲು ಬೆಳಕಿನ ಪಂದ್ಯಕ್ಕೆ ಬೆಳಕನ್ನು ನೀಡುವ ಮುಖಾನ ಪಂದ್ಯಕ್ಕೆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಬೆಳಕನ್ನು ಕೊಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ ಎಂದು ಬರಲೇಬೇಕಾಗಿದೆ. ಮೆತ್ತವ ತಿಳಿದ ಪಂಚಿನ ಈ ಕ್ರಿಕೆಟ್ ಪಂದ್ಯಾಟ KPL ಪಂಪನ ಕ್ರಿಕೆಟ್ ಮೂಲಕ ಈ ಒಂದು ಸಂಗೊಳ್ಳಿಗೆ ಗ್ರೌಂಡ್ ನಿರಂತರವಾದ ಕ್ರಿಕೆಟ್ ಗೊಬ್ಬವು ನಂಚಿನ ಹೊಸತತ್ತು ನಮ್ಮ ತೂಪುಳಿ ದಯಪಂಡ ಈ ಗ್ರೌಂಡ್ ಕೆಲವಾರು ವರ್ಷದಿಂದ ಫುಟ್ಬಾಲ್ ಪಂದ್ಯಾಟ ಈ ಒಂದು ಕ್ರಿಕೆಟ್ ಪಂದ್ಯಾಟ ಇತ್ತ ಸ್ಟಾರ್ಟ್ ಆಯರುಂಡು ನನ್ನ ಎಲ್ಲೆಲ್ಲ ಉಂಡು ಒವೇ ಒಂಜಿ ಅವಘಡ ಆವಂದೆ ಒವೇ ಒಂಜಿ ತೊಂದರೆ ಆವಂದೆ ನಮ್ಮ ಜೋಕುಲು ಪೂರೆಲ್ಲ ಎಡ್ಡ ರೀತಿ ಗೊಬ್ಬಲ ಕಾವಡು ಸೋಲು ಗೆಲುವು ಮುಖ್ಯ ಅತ್ತು. ನಮ್ಮ ಈ ಗ್ರೌಂಡ್ ಗೊಬ್ಬುದು ನಮ್ಮ ಆರೋಗ್ಯದ ದೃಷ್ಟಿಡು ವ್ಯಾಯಾಮ ಆಪುನ ದೃಷ್ಟಿಲ ಅತಿ ಮುಖ್ಯ. ಅಂಚಾದ ಪುನಗ ಕೆಲವು ವರ್ಷದಿಂದ ಇಲ್ಲಿ ವೇದಿಕೆ ಮಸ್ತ್ ಜನ ಉಳ್ಳೆ ಅಂಚಾದ ಪುನಗ ತುಂಬು ನಮ ಇಲ್ಲಿ ಪುನಗ ಗೊಬ್ಬಿನಂಚಿನ ಹಿರಿಯಕ್ಕೆಲ್ಲ ಉಳ್ಳೆ ಫುಟ್ಬಾಲ್ ಪಾಟು ಆನಂದಣ್ಣ ಉಳ್ಳೇರು ಅಂಚನೆ ಕ್ರಿಕೆಟ್ದ ಮಲ್ಲ ಶಿವಣ್ಣ ಉಳ್ಳೇರು ಅಂಚನೆ ತೊಕ್ಕೋಡು ಸುಜಿತಣ್ಣ ಉಳ್ಳೇರು ಅಂಚನೆ ನಮ್ಮ ಪಡಿಲೇ ಹಿಡಿದೋಣ ಬೈದು ಒಂದು ಎಡ್ಡ ಕಾರ್ಯಕ್ರಮ ಬರೋಡು ಎಲ್ಲ ಮಗೆಲ್ಲ ನೆಟ್ಟು ಗೊಬ್ಬೊಂದುಲ್ಲೆ ಅಂಚಾದ ಪುನಗ ಮಸ್ತ್ ಖುಷಿ ಆಡಿ ಅಂಚನೆ ನಮ್ಮ ಅಶೋಕಣ್ಣಲ್ಲ ಉಳ್ಳೇರು ಪೂರ ರೀತಿಯ ಸಹಕಾರ ನಮ್ಮ ಪರ ಊರು ದಕ್ಕಲ್ಲ ಉಳ್ಳೇರು ಈ ಊರು ದಕ್ಕಲ್ಲ ಉಳ್ಳೇರು
ಐಟ್ಲ ಮುಖ್ಯವಾದ ಇನ್ನು ಒಂದು ರಾತ್ರಿ ಈ ಕ್ರಿಕೆಟ್ ಪಂದ್ಯಾಟ ನಡಪಡುನಾಡ ಈ ನೆರೆಕೆರದ ಇಲ್ಲದಕ್ಕಲು ಪೂರನೆಲ್ಲ ಸಹಕಾರ ಇತ್ತನ ಖಂಡಿತ ಆಪುಣೊಂದು ಪಂಡ್ರೆ ಅನಿಕಲ್ಲ ಪೂರೆಲ್ಲ ಇಚ್ಛೆ ಪಡ್ತಾರೆ ನಿರಂತರವಾದ ಬಯ್ಯದ ಕೊಡ್ತಿಡು 364 ದಿನ ಈ ಗ್ರೌಂಡ್ ಹೋಗ್ಬೇಕು ಆಂಡ ನೆರೆಕೆರದ ಪೂರ ಹಿರಿಯಕ್ಕಲು ಅದಕ್ಕೆ ಸಪೋರ್ಟ್ ಮಾಡ್ಕೋರು ಅತ್ತಂದ ತೊಂದರೆ ಇರಲ್ಲ ಕೊಡ್ತಿದ್ದಾರೆ ಅಕ್ಲಿಗೆ ಪ್ರಪ್ರಥಮವಾದ ಸ್ವಾಗತ ಬಯಸೋದಿಲ್ಲ ಅಂಚದು ಪುನಗ ನಮ್ಮ ವೇದಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಸ್ತ್ ಒತ್ತು ಕೊರ್ನ ರಾಜೇಶ್ ರೈಕುಲ್ ಬೈದೇರಿ ಅಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತೋದಿಲ್ಲ ಅಂಚಾದ ಪುನಗ ಹೆಚ್ಚೆ ನಾಳ ಪಾತಿರಂದ ನನಾತ್ ಗೇಮ್ ಗೊಬ್ಬರ ಉಂಡು ಅಂಚಾದ ಪುನಗ ಪೂರೇಗಳ ಜಯತಿಕ್ಕಡು 4 ವರ್ಷ ಈ ಗ್ರೌಂಡ್ ಕ್ರಿಕೆಟ್ ಪಂದ್ಯಾಟ ಆಪುನಂಚಿನ ಭಾಗ್ಯ ನನದ ಜೋಕ್ಲೆಗೆ ತಿಕ್ಕಡಂದು ಪಂಪುನ ಪಾತಿರ ಪನೊಂದು ಎನ್ನ ಪಾತಿರ ವಿರಾಮ ಕೊಡ್ಪ ಜೈ ಹಿಂದ್ ಜೈ ಕನ್ನಡ. ನಮ್ಮೊಂದಿಗೆ ಆಗಮಿಸಿದಂತಹ ರಾಜೇಶ್ ರೈ ಸರ್ ಅವರನ್ನ ಸ್ವಾಗತಿಸುತ್ತಾ ಇದೀಗ ಚಂದ್ರಿಕಾ ರಂಗಾಂಗ್ ದಯವಿಟ್ಟು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆಂಚಾತ್ರ ಈ ಜಾಗ ನನಲಾತ್ ಇಂಚಿನ ಎಡ್ಡೆ ಕೆಲಸಲು ಆವಡು ಪಂಪಿನವು ನಮ್ಮ ಮಾತೇನಲ್ಲ ಆಚೆ ಯಾನು ಒಂದು ಕ್ರೀಡಾರ್ಥಿಗಳ ಪಂಪಿನ ಈತೆ ಇನಿ ನಮ್ಮ ಜೋಕು ದಾದ ಮಲ್ಪೇರ್ ಪಂಡ ಇಲ್ಲಾಗ ಬರ್ತದು ರೂಮ್ಗೆ ಬಗ್ಗೆ ಎರಡ ಬೊಕ್ಕ ಪಿದೈ ಬರ್ಪಿಸಿದ್ದು ದಾಯ ಪಂಡ ಮೊಬೈಲ್ ಬೊಕ್ಕ ಟಿವಿ ಅತರ ಕಂಪ್ಯೂಟರ್ ಒಂದು ಮೂಜಟ್ಟೆ ಅಕಲು ಉಪ್ಪುನಿ ಐಕಾತ್ರ ಅಕಲ್ನ ಎಕ್ಸರ್ಸೈಸ್ ಇಜ್ಜ ಅಂದ್ರೆ ಇನ್ನು ಎತ್ತೋ ಎಲ್ಲೆಲ್ಲ ಜೋಕುಲು ಕೆಲವು ನಮ್ಮದ ಸೀಕಲಿಗೆ ತುರ್ತಾ ಒಂದು ನಮ್ಮ ದಾದ ಮಲ್ಪಡು ಪಂಡ ಪೇರೆಂಟ್ಸ್ ನಕಲು ನಮ್ಮ ಜೋಕುಲಿಗೆ ದಿನಕ್ಕೊಂಜಿ ಅರ್ಧ ಗಂಟೆ ಅಂಡಲ್ಲ ಗೊಬ್ಬರ ಟೈಮ್ ಕಪ್ಪಿನಂಚಿನ ಒಂಜಿ ಕಲ್ಚರ್ ನಮ್ಮ ಬಳಿ ಪೌಡ ಹಾಕುದು ದಯ ಪಂಡ ಅಂಚ ಮಲ್ತಿಜಿ ನಾಡ ನನ್ನ ದುಂಬುಗು ನಮ್ಮ ಜೋಕುಲು ಎಲ್ಲೆಲ್ಲ ಪ್ರಾಯೋಡು ಎಲ್ಲೆಲ್ಲ ಮಲ್ಲ ಮಲ್ಲ ಸೀಕಿದು ತುತ್ತಾಯರ ಸಾಧ್ಯ ಆಗ್ಪಡುತ್ತೆ ಅಂಚಾತ್ರ ನಿಗಳ ಮಾತಾಡ ಎನ್ನ ಮಲ್ಲ ರಿಕ್ವೆಸ್ಟ್ ಪಂಡ ಆ ಜೋಕ್ಲೆ ಒಂಜಿ ಎಕ್ಸರ್ಸೈಸ್ ಮನ್ಪುನಂಚಿನ ಒಂಜಿ ಟೈಮ್ ಕೊರ್ಲೆ ಮಸ್ತ್ ಓದೇರುಂಡು ಮಸ್ತ್ ಬರೆಯರುಂಡು ಒಂದು ಮಾತೆಲ್ಲ ಗೊತ್ತುಂಡು ದಯ ಪಂಡ ಇತ್ತದ ಈ ಸಂದರ್ಭಡು ಮಸ್ತ್ ಓದಿಜಿಡ ಕಲ್ತಿಜಿಡ ದಾಲ ಮಲ್ಪರೆ ಆಪುಚಿ ಪಂಪಿನವು ಪ್ರತಿ ಒರಿ ಪೇರೆಂಟ್ಸ್ನ ಒಂಜಿ ಮನಸ್ಸದ ಆಸೆ ನಿಜ ಆಂಡ ಕ್ರೀಡ್ಲೇಡರ ಇನಿ ಮಿತ್ತುಬೋದು ಮಲ್ಲ ಮಲ್ಲ ಬೇಲೆಡ್ದ ಇಚ್ಚರ ಸಂಬಳ ಗೆಪ್ಪುನಂಚಿನ ನಮ್ಮ ನಿತ್ತೂತ ಅಂಚಾತ್ರ ಈ ಸಂದರ್ಭ ಏನನ್ನ ಎತ್ತದು ಎಂಕೊಂಜಿ ಮುಲ್ಪ ಅವಕಾಶ ಮಂತ ಕೊಡ್ತಾರೆ ಅಂಚಾತ್ರ ನಿಕ್ಲ ಮಾತರೆಗ್ಲ ಎನ್ನ ಉಡಲ ತಿಂಜಿನ ಸೊಲ್ಮೇಲೆ ಸಂದ ಒಂದು ಜವಳೇರೆ ಇಂಚಿನ ಮಸ್ತ್ ಒಬ್ಬನು ಮಂತಂದುಲ್ಲೇರೆ ಅವೇ ಸಂದರ್ಭಗಳು ನಮಗೆ ಭಾರಿ ಖುಷಿಯಾಗಿನ ವಿಷಯ ಕಂಡ ಈ ಒಂದು ಮೈದಾನದ ವರ್ಷಪ್ರತಿ ಬಾರಿ 2 ಮ್ಯಾಚ್ ನಡೆದೊಂದು ನಾ ದುಂಬುಗಳ ಇಂಚಿನ 2 ಮ್ಯಾಚ್ ಆವಡು ನಮ್ಮ ಈ ಗ್ರೌಂಡ್ ಹಿಡಿದು 2 ಕ್ರೀಡಾಪಟುಗಳು 3 ಬರಡು ಬಂದು ಇಕ್ಕನ ಈ ಒಂದು ಪೂರ್ವದ ಈ ಒಂದು ಗೇಮ್ದ ಬಂದಾಗ ಆ ದೇವರೇ ಆ ದೇವರನ್ನ ಆಶೀರ್ವಾದ ಏಪಲ ಉಪ್ಪಾಡು ಇಕ್ಕನ ಈ ಒಂಜಿ ಗೇಮ್ ಒವೇ ಒಂದು ತೊಂದರೆ ಇದ್ದಲ್ಲೇ ಪೊರ್ಲುಡು ಮುಗಿದು ಮಾತಾ ಬಾಕಿದ ಕಡೆಗೆ ಒಂದು ಮಾದರಿ ಆಪಕ ಉಪ್ಪಾಡು ಬರುತ್ತು ಈ ಒಂಜಿ ವೇದಿಕೆಡೆ ಬಂದದ್ದು ಮುಂದಿನ ಅವಕಾಶ ಕೊಡಿನ ಈ ಒಂದು ಬೊಬ್ಬುದ ಆಯೋಜಕರಿಗೆ ಎನ್ನ ವಂದನೆ ಸಲ್ಲಿಸ ಒಂದು ಮಾತರಿಲ್ಲ ಎನ್ನ ನಮಸ್ಕಾರ. ಶಿವಣ್ಣರವರು ದಯವಿಟ್ಟು ಬನ್ನಿ. ಚಂದ್ರಿಕಾ ಮ್ಯಾಮ್ ಇವರಿಗೆ ಶಿವಣ್ಣರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವ ಜೋರಾದ ಕೈ ಚಪ್ಪಾಳೆ ಅಂತ ಬರಬೇಕಾಗಿದೆ. ಜೋರಾದ ಚಪ್ಪಾಳೆ ಬರಲಿ. ನಮ್ಮೊಂದಿಗೆ ಆಗಮಿಸಿದ ಚಂದ್ರಿಕಾ ಮ್ಯಾಮ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ನವಚೇತನ ಫ್ರೆಂಡ್ಸ್ ಗಳಿಗೆ ತಮ್ಮ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಈಗ ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿದಂತಹ ಅಶೋಕ್ ರವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ದಯವಿಟ್ಟು ಜೋರಾದ ಚಪ್ಪಾಳೆ ಅಂತ ಬರಬೇಕಾಗಿದೆ. ಅಶೋಕ್ ಸರ್ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿದ ಚಪ್ಪಾಳೆ ರಾಜೇಶ್ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿದಂತಹ ಉದಯ್ ಸರ್ ಇವರಿಗೆ ಅಶೋಕ್ ದಯವಿಟ್ಟು ಬನ್ನಿ. ಅಶೋಕ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ನಮ್ಮೊಂದಿಗೆ ಆಗಮಿಸಿದಂತಹ ಉದಯ್ ಸರ್ ಇವರಿಗೆ ಅಶೋಕ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಜೋರಾದ ಚಪ್ಪಾಳೆ. ನಮ್ಮೊಂದಿಗೆ ಆಗಮಿಸಿದಂತಹ ರಾಜೇಶ್ ರೈ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿದಂತಹ ಆನಂದ್ ಸಂಘೋಳಿಗೆ ಇವರಿಗೆ ಶಶಾಂಕ್ ದಯವಿಟ್ಟು ಬನ್ನಿ. ಶಶಾಂಕ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲೇಬೇಕಾಗಿದೆ. ಆನಂದ್ ಸಂಘೋಳಿಗೆ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಇದೀಗ ನಮ್ಮೊಂದಿಗೆ ಆಗಮಿಸಿದಂತಹ ಸುಜಿತ್ ಸರ್ ಇವರಿಗೆ ಆಕಾಶ್ ದಯವಿಟ್ಟು ಬನ್ನಿ. ಆಕಾಶ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಜೋರಾದ ಚಪ್ಪಾಳೆ ಸುಜಿತ್ ಸರ್ ನಮ್ಮೊಂದಿಗೆ ಆಗಮಿಸಿದ ತಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿದಂತಹ ಗಣ್ಯ ಅತಿಥಿಯಾಗಿರತಕ್ಕಂತಹ ಶಿವಪ್ರಸಾದ್ ಕಟ್ಟಿ ಇವರಿಗೆ ದೇವಿ ದಯವಿಟ್ಟು ಬನ್ನಿ. ದೇವಿರವರು ದಯವಿಟ್ಟು ಬನ್ನಿ. ದೇವಿರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಶಿವಪ್ರಸಾದ್ ಕಟ್ಟಿ ನಮಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಇದ್ದೇವೆ. ಆರು ವರ್ಷಗಳ ಯಶಸ್ವಿಯ ಕಾಲ ಮುಗಿದು 7ನೆಯ ಸೀಸನ್ಗೆ ದಾಪುಗಾಲ ನಡೆಸ್ತಾ ಕೇಳಿಕೊಳ್ತಾ ಇದ್ದಾವೆ. Captains, please stay there in the middle for the tossing ceremony. ಅದೇ ರೀತಿಯಲ್ಲಿ ಆಟಗಾರರು ತಾವುಗಳೆಲ್ಲ ಅಲ್ಲಿಂದ ತೆರವುಗೊಳಿಸಿ 2 ಕ್ಯಾಪ್ಟನ್ ಅನ್ನು ಬಿಟ್ಟು ಕ್ಯಾಪ್ಟನ್ ಅದೇ ರೀತಿ ಸಂಕುಲ ಸ್ಕಾಚರ್ಸ್ ಸ್ಕಾಚರ್ಸ್ ಅದೇ ರೀತಿ ಸಂಕುಲ ನೈಟ್ ರೈಡರ್ಸ್ 2 ತಂಡದ ನಾಯಕರು ಬನ್ನಿ. ಪ್ರಥಮ ಪಂದ್ಯವನ್ನು ಆಡುವಂತಹ 2 ತಂಡದ ನಾಯಕರು ಸಂಕೊಳ್ಳಿಗೆ ಸ್ಕಾಚರ್ಸ್ ತಂಡದ ನಾಯಕ, ಅದೇ ರೀತಿ ಸಂಕೊಳ್ಳಿಗೆ ನೈಟ್ ರೈಡರ್ಸ್ ಆಗಮಿಸಿದಂತಹ ರಾಜೇಶ್ ರೈ ಇವರಿಂದ ಪಂದ್ಯದ ಉದ್ಘಾಟನಾ ಕಾರ್ಯಕ್ರಮ. ನೈಟ್ ರೈಡರ್ಸ್ ತಂಡದ ನಾಯಕ ಹಾಗೂ ಸ್ಕಾಚರ್ಸ್ ತಂಡದ ನೈಟ್ ರೈಡರ್ಸ್ ತಂಡದ ನಾಯಕ ಫಸ್ಟ್ ಇನ್ನಿಂಗ್ಸ್ ಎಂಡ ನಮಗೆ ಟಾಸ್ಗೆ ರೆಡಿ ಉಪ್ಪೋಡು ಬೊಕ್ಕ ಆ ಪ್ಲೇಯರ್ ಜಿ ಒಂದೇ ಕಂಟಿನ್ಯೂ ಮಂತ್ ಗೋಯರ್ ಉಂಟೆರ್ನೇಚಿ ಒಂದು 2-3 ಮಿನಿಟ್ಸ್ ಬಿಡ್ದು ಜಾಸ್ತಿ ಉಂಟೆರ್ನೇಚಿ ದೇವನಾಗ ಉಂಟು ಆಲ್ರೆಡಿ ಡಿಲೇ ಆಯ್ತು ಉಂಟೆರ್ ಫುಲ್ ಟಚ್ ಬೋಂಡಲ್ಲ ಸಿಂಗಲ್ ಬೋಂಡಲ್ಲ ಅವು ಸಿಂಗಲ್ ಆ ಕಂಬದ ಆಮೇಲೆ ಎಂಚ ಬೋಂಡಲ್ಲ ಸಿಂಗಲ್ ಮರ ಉಂಟಲ್ಲ ಅದಕ್ಕೆ ತಾಗದು 6 ಬೌಂಡ್ರಿ ಕೋಣ ಮಾತ್ರ 6 ಇಂಚು ಬೋರ್ ನಾಡ ಬಲಿಪರ್ ಕಾಲೇಜ್ ಕ್ಯಾಶ್ ಬತ್ತೆ ಅಂಚಿ ಬೋಂಡ ಫಸ್ಟ್ ನಾನು ನಿಮ್ಮ ಕೈ ಮಾತ್ರ ಅದ್ಯಾನೋ ಒಂದು ಫಸ್ಟ್ ಬಾಲ್ ಅಲ್ಲಿ ಜಿತೇಶ್ ಇದ್ರೆ ಒಮ್ಮೆ ಮೈಕ್ ಪಾಯಿಂಟ್ ಅನ್ನು ಸಂಪರ್ಕಿಸಿ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಿತೇಶ್ Yes, so starting off the proceedings, first ball of KPL Season 7 begins here. A lot of drama in the first delivery. So that officially KPL 7 has been started with this proceedings. So I request both. So Sankolige Scotcher from the side of Sankolige Knight Riders, experienced batsman at the North Strikers end, Money. Batsman just pushed it into the long on boundary line where Akash fielded the ball finally batsman on the scorecard. Again Sujit balls, brilliant delivery
Good thinking, but just leaks a run in the form of single declare. So that one more batsman, opening pair of Sankolige Knight Riders, and I think there's a wicket falling. There is a wicket falling. Money. Sankolige Knight Riders back in the batsman at the facing end. Ashit Achut. Is completed so far from Sujit. Last ball of the over. Sujit balls. Brilliantly played. Clever cricketing stroke from the batsman Ashit Achut. He's a very experienced youngster in the middle. Has played a lot of competitive money. Two of the big hitters in the middle. Technically well-sounded batters in the middle for Knight Riders. Sankolige Scotches. They have brought in Kawan for the over number 2. Over number 2 started off the proceedings again with the single declare. Oh, what a shot, but there's a, oh my goodness, he drops it. He makes a huge mistake. At least he could have stopped that 6. He's being given a life as well as a maximum as well. Pawan! Is he got one more? Pawan is in a blistering red hot form. Now again, one more. The last 2 balls are still remaining. Oh, that was one more juicy one-top delivery. Could have hit that one as well. Yes, played it into that leg side region. Munna is in a very good form. Ashit balls to Munna. Munna again puts that one into the mid-off area. Oh, mid-off. Sankolige Attackers captain and Sankolige Sixers captain immediately come for the tossing ceremony. Before this match ends, I request captains, directed, but oh, what a shot, high up in the air. Will that go all the way? In fact, ball came inside the playing area. They're running for the second run. Second run completed. So that's a comfortable victory for Sankolige Scotches. Very comprehensive victory for Sankolige Scotches. So congratulations, Sankolige Scotches. They have got the inaugural point in the points table. ಎರಡು ತಂಡದ ನಾಯಕರು ಬನ್ನಿ. ಸಂಕೋಳಿಗೆ ಅಟ್ಯಾಕರ್ಸ್ ತಂಡದ ನಾಯಕ ಹಾಗೂ ಸಂಕೋಳಿಗೆ ಸಿಕ್ಸರ್ಸ್ ತಂಡದ ನಾಯಕ. ಸಂಕೋಳಿಗೆ ಸಿಕ್ಸರ್ಸ್ ದಾಳಿಗಾರಿಕೆ ಭಾಗದಲ್ಲಿ ಶ್ರುತೇಶ್ ಕೆಲವರಿನ ಪ್ರಥಮ ಚೆಂಡು ಸೋಫ್ಟ್ ದಾಳಿ, ಅದ್ಭುತವಾದ ಚೆಂಡು. ಬಹುಶಃ ಲೆಕ್ಕಟರ್ ಮಾದರಿಯ ಚೆಂಡುಗಳನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಚೆಂಡಿಗೆ 1 ಓಟದ ಸೇರ್ಪಡೆ ಲಭ್ಯವಾಗ್ತಾ ಇದೆ. ನೈಟ್ ರೈಡರ್ಸ್ ಬಹುಶಃ ಆರಂಭಿಕ ಪಂದ್ಯದಲ್ಲಿ ಶ್ರುತೇಶ್ ತನ್ನ ಓವರಿನ ದ್ವಿತೀಯ ಚೆಂಡು ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯಲ್ಲಿ ಸೊಗಸಾದ ಚೆಂಡು. ಅತಿರಿಕ್ತ ಸಂಖ್ಯೆಯ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ 2 ಓಟಗಳು ಸೇರ್ಪಡೆಯಾಗ್ತಾ ಇದ್ದಾರೆ. ಬಹುಶಃ ದೇವಿ ಆರಂಭಿಕ ದಾಂಡಿಗರಾಗಿ ದೇವಿ ಹಾಗೂ 2 ಚೆಂಡು ಮುಕ್ತಾಯದ ಬಳಿಕ 3ನೇ ಚೆಂಡು ಸೇರಬೇಕಾಗಿದೆ ಶ್ರುತೇಶ್. ಬಹಳಷ್ಟು ಅನುಭವಿಯನ್ನು ಹೊಂದಿರತಕ್ಕಂಥ ದಾಳಿಗಾರ. ಸೊಗಸಾದ ದಾಳಿ, ಅದ್ಭುತವಾದ ಚೆಂಡು ಮಾತ್ರ. ಓವರಿನ 4ನೇ ಚೆಂಡು ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರನ ಬಿಡುತ್ತಾ ಸೊಗಸಾದ ದಾಳಿ ಪ್ರಯತ್ನವನ್ನು ಮಾಡಿದ ಬಹುಶಃ 1 ಓಟಗಳು ಸುಲಭವಾಗಿ ಲಭ್ಯವಾಗ್ತಾ ಇದೆ. ಶ್ರುತೇಶ್ ಮತ್ತೊಮ್ಮೆ ತನ್ನ ಅವರಿನ 5ನೇ ಚೆಂಡು ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯಲ್ಲಿ ಸೊಗಸಾದ ಚೆಂಡು, ಅದ್ಭುತವಾದ ದಾಳಿ, ಅದ್ಭುತವಾದ ಚೆಂಡು. ನೇರ ಸೇತರಕ್ಷಕ ಧ್ಯಾನ್ ಸೇತರಕ್ಷಣೆ ಭಾಗದಲ್ಲಿ ಚೆಂಡಿನಲ್ಲಿ ದಾಂಡಿಗ ಜಿತೇಶನ ಕಡೆಗೆ. ತಂಡದ ಖಾತೆಯಲ್ಲಿ 5 ಓಟಗಳು ಬಂದಾಗಿದೆ. ಸೊಗಸಾದ ದಾಳಿ, ಅದ್ಭುತವಾದ ಚೆಂಡು. ತೀರ್ಪುಗಾರ ತೀರ್ಮಾನಕ್ಕಂತೂ ಕಾಯಲೇಬೇಕಾಗಿದೆ. 1 ಸುಲಭದಲ್ಲಿ ಲಭ್ಯವಾಗಿದೆ. ಬಹುಶಃ 1 ಓಟ ಮಿಡಲ್ ಹೊಸ ದಾಂಡಿಗೆಯ ರೂಪದಲ್ಲಿ ಇಲ್ಲಿ ದಂಡಿಸಲು ಪ್ರಯತ್ನವನ್ನು ಮಾಡಿದ್ರು. ಬಹುಶಃ ಚೆಂಡು ಚುಕ್ಕಿ ಆಗ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶಗಳಿಲ್ಲ. ದೀಪು ಬಹುಶಃ ಅತ್ಯಮೋಘ ಶೈಲಿಯ ದಾಳಿಗಾರಿಕೆಯನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. 4 ಚೆಂಡು ಮುಕ್ತಾಯದ ಬಳಿಕ 5ನೇ ಚೆಂಡು ಮತ್ತೆ ಸೇರಬೇಕಾಗಿದೆ. ಓಟಡಿ ಸೊಗಸಾದ ದಾಳಿ, ಅದ್ಭುತವಾದ ಹೊಡೆತ. ಬಹುಶಃ ಚೆಂಡು ಯಾವುದೇ ಓಟ ಇಲ್ಲದ ಕಡೆಗೆ ಚುಕ್ಕಿ ಆಗ್ತದೆ. ತೃತೀಯ ಓವರ್ನ ಎಸೆಯಲು ತಂಡದ ಮಾಲಕರನ್ನ ಕರೆತರಲಾಗಿದೆ. ತಂಡದ ಮಾಲಕ ಆತ್ಮವಿಶ್ವಾಸವನ್ನು ಹೊತ್ತುಕೊಂಡು ದಾಳಿಗಾರಿಕೆ ಭಾಗದಲ್ಲಿ ಮುಂದುವರಿಸಿಕೊಳ್ಳುವಾಗ 1 ಓಟದ ಸೇರ್ಪಡೆ ಖಾತೆಯಲ್ಲಿ 14 ದಾಖಲಾಗಿದೆ. ಓವರಿನ ದ್ವಿತೀಯ ಚೆಂಡು ಮನೋಜ್ ಚೆಂಡು ಬಹುಶಃ ಸುಲಭದಲ್ಲಿ ಒಂದಾದ ಬಳಿಕ
ಓಟದ ಸೇರ್ಪಡೆಯಾಗಿದೆ. ಎರಡು ಓಟದ ಸರಕಾತಿಯಲ್ಲಿ ದಾಖಲಾಗ್ತಾ ಇದೆ. ಆಲೋಚನೆ ಕಡೆಗೆ ಮತ್ತೆ ದಂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಬಹುಶಃ ಚೆಂಡು ಆರಂಭಿಕ ದಾಳಿಗಾರಿಕೆ ಭಾಗದಲ್ಲಿ ಗಮನಿಸಿಕೊಳ್ಳುವಾಗ ಮನೋಜ್ ವರಿನ ಪ್ರಥಮ ಚೆಂಡು ಸೋಗೆ ಸಾಧನೆಗೆ ಸ್ಪಿನ್. ಇದು ಬಹುಶಃ ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತಹ ಚೆಂಡುಗಳು ದಂಡಿಸಲು ದೀಪರಾಜ್ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಒಂದು ಓಟದ ಸೇರ್ಪಡೆಯಾಗಿದೆ. 36 ಬಹುಶಃ ಒಂದೆರಡು ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ಸುತೇಶ್ ದಂಡಿಸಲು ಪ್ರಯತ್ನವನ್ನ ಮಾಡಿದ್ರು. ಬಹುಶಃ ನೇರ ಬ್ಯಾಕ್ ಟು ದ ಬೌಲರ್ ಡ್ರೈವ್. ಸುತೇಶ್ ಬಹಳಷ್ಟು ಕಾಲ ಕ್ರಿಕೆಟ್ ಅನ್ನು ಆಡಿದಂತ ಅನುಭವಿ ಆಟಗಾರ ಕೂಡ ಇಲ್ಲಿ ದಂಡಿಸಿದ್ರು ಕ್ಷಣ ಕಾಲ ಗಾಳಿಯಲ್ಲಿ ಶ್ರುತೇಶ್ ಅವರ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಬಹುಶಃ ಇಲ್ಲಿ ಶಶಾಂಕ್ ಮನೋಜ್ ಓವರಿನ ಮೂರನೆಯ ಚೆಂಡು ಶ್ರುತೇಶನ ಕಡೆಗೆ ದಂಡಿಸಲು ಪ್ರಯತ್ನವನ್ನು ಮಾಡಿದ್ರು. ಬಹುಶಃ ಸೋಕ್ತೆ ಸಾಧ ದಾಳಿ ಅದ್ಭುತವಾದ ಚೆಂಡು. ಇದು ಚೆಂಡು ಚುಕ್ಕಿಯಾಗ್ತಾ ಇದೆ. ಓವರಿನ ನಾಲ್ಕನೆಯ ಚೆಂಡು. ಬಹುಶಃ ಇಲ್ಲಿ ತೀರ್ಪಿಗಾಗಿ ಕಾಯಲೇಬೇಕಾಗಿದೆ. ಬಹುಶಃ ಲೆಗ್ ಸ್ಟಂಪಿನಿಂದ ಹೊರ ಬಂದಂತಹ ಚೆಂಡು ಅಡ್ಡ ಚೆಂಡು ಎಂಬ ಘೋಷಣೆ ಅತಿರಿಕ್ತ ಸಂಖ್ಯೆಯ ಜೋಡಣೆ ತಂಡದ ಖಾತೆಯಲ್ಲಿ ದಾಖಲಾಗ್ತಾ ಇದೆ. 4 ಸೋಕೆ ಸಾಧ ದಾಳಿ ಮತ್ತೆ ಚೆಂಡು ಚುಕ್ಕಿಯಾಗ್ತಾ ಇದೆ. ಬಹುಶಃ ದಾಂಡಿಗ ಶ್ರುತೇಶ್ ದೊಡ್ಡ ಹೊಡೆತಗಳಿಗೆ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ. ಬಹುಶಃ ಕೊನೆ 2 ಚೆಂಡುಗಳು ಬಾಕಿ. ಬಹುಶಃ ಲೆಗ್ ಸ್ಟಂಪಿನಿಂದ ಹೊರಗೆ ವೈಡ್ ಎಂಬ ತೀರ್ಪು. ಅಡ್ಡ ಚೆಂಡು ಘೋಷಣೆ ಮನೋಜ್ ದಾಳಿಗಾರಿಕೆ ಭಾಗದಲ್ಲಿ ದಂಡಿಗೆ ಶ್ರುತೇಶನ ಕಡೆಗೆ ದಂಡಿಸಲು ಪ್ರಯತ್ನಿಸಿದ್ರು. ಮಗದೊಮ್ಮೆ ಮತ್ತೆ ಸೋಗೆ ಸಾದ ಚೆಂಡು. ಬಹುಶಃ 36 ಎನ್ನತಕ್ಕಂಥ ಕೊನೆಯ ಚೆಂಡು ಲಾಸ್ಟ್ ಬಾಲ್. ಕೊನೆಯ ಚೆಂಡು ಲಾಸ್ಟ್ ಬಾಲ್ ಸ್ಟಿಲ್ ರಿಮೈನಿಂಗ್. ಬಹುಶಃ 36 ಎನ್ನತಕ್ಕಂಥ ವಿಜಯದ ಗುರಿಯನ್ನು ತಡೆ ಹಿಡಿಯುವಂತಹ ಸಂದರ್ಭದಲ್ಲಿ ಇಂತಹ ಅದ್ಭುತ ದಾಳಿಗಾರಿಕೆಯನ್ನು ನಡೆಸಲೇಬೇಕಾಗಿದೆ. ಬಹುಶಃ ಇದುವರೆಗೂ ಕೂಡ ದೊಡ್ಡ ಹೊಡೆತಗಳನ್ನು ಬಿಟ್ಟುಕೊಡ್ಲಿಲ್ಲ. ಮತ್ತೆ ಮುನ್ನುಗ್ಗಿಸಿ ಬಾರಿಸಲು ಪ್ರಯತ್ನವನ್ನು ಮಾಡಿದ್ರು. ಬಹುಶಃ ಒಂದು ಓಟದ ಸೇರ್ಪಡೆಯೊಂದಿಗೆ ಎಂಡ್ ಆಫ್ ದಿ ಓವರ್. Yes, match number 3 going to start off. Sankolige Strikers against Sankolige Knight Riders. Knight Riders in the batting department. Outstanding start from Velu. Velu starting off the proceedings with the extra. Far away from the reach of the batsman. Main umpire Shutesh with the signal of white ball. Brilliantly played over the head of the bowler. Young fielder slipped himself up in that area. So Tanishka, the young fielder, need to be very careful with the slippery shoes. Fielders are especially going to be very difficult for the fielders in the borderline. They have 3 experienced men. Jeevan very expertise in this particular borderline. If you remember 4 years back as well, I think not 4 years back, just 2 years back, he saved one outstanding 6 here in the same area. Velu again from the bowling mark. Velu continues. Oh, brilliant delivery. Again, was a terrific bowling showcase. So 5 deliveries completed so far. Last one more to go in this over. First over in progress. What a comeback from the bowler. Great bowling. Especially considering that he started with the white ball. Some fumbles, but then he's made a good comeback. Jeevan in the fielding department with a good collection. ಬಹುಶಃ ಇಲ್ಲಿಗೆ ರಕ್ಷಣಾತ್ಮಕವಾಗಿ ದಂಡಿಸಿದ್ರು. Brilliant delivery up in the air. That could have been taken, but fielders go with the safe option. In the meantime, excellent fielding from the fielder. Karthik in the fielding department is one of the electrifying the facing end. Unna balls brilliantly struck from the man of Deepu struggling, limping. He's got a duel. Had some issues with his leg. Oh my goodness! Senior fielder makes a mistake in the fielding department in this Shakti ground. In the meantime, again one more drop from the fielders. Fielding department definitely need to up the game. They're making plenty of fun. Oh,
this is what I'm talking about. Huge one. That is this much. Oh, one more. Oh, what a shot again. Because these two batters in the middle, they're just dealing with the sixes. Oh, brilliant hitting again. Mid on. Shot from outfielder collected. Their batters not interested in getting in the singles. First ball 6, 2 dot balls here. This one goes into the hands of the long outfielder Munna. ಬೇಕಾಗಿದೆ ತೀರ್ಪುಗಾರನ ವಿರುದ್ಧ ತನ್ನದೇ ಆದ ಶೈಲಿಯಲ್ಲಿ ಮುನ್ನಾರವರ ಕಡೆಗೆ ದಂಡಿಸಲು ಪ್ರಯತ್ನವನ್ನು ಮಾಡಿದ್ರು. ಬಹುಶಃ ಚೆಂಡು ಚುಕ್ಕಿಯಾಗ್ತಾ ಇದೆ ಶ್ರುತೇಶ್. ಓವರಿನ ಭಿನ್ನಿಯ ಚೆಂಡು ದಂಡಿಸಲು ಪ್ರಯತ್ನವನ್ನು ಮಾಡಿದ್ರು. ಬಹುಶಃ ಒಂದು ಓಟ ಸುಲಭದಲ್ಲಿ ಮುಂದಾದ ಬಳಿಕ 2 ಓಟದ ಶ್ರುತೇಶ್ ಮತ್ತೊಮ್ಮೆ ಚೆನ್ನನ ಕೈಗೆತ್ತಿಕೊಳ್ಳುತ್ತಾ ಓವರಿನ 3ನೇ ಚೆಂಡು ಸೋಂಕೇಸಾದ ಹೊಡೆದ ಕ್ಷಣ ಕಾಲ ಗಾಳಿಯಲ್ಲಿದೆ. ಬಹುಶಃ ಒಂದು ಸುಲಭದಲ್ಲಿ ಒಂದಾದ ಬಳಿಕ Yes, Sujit balls are brilliant. Leading with the 2 down balls. Oh, Prajwal goes there big for the maximum. Won the toss and elected to finish first. And I think if they continue to bowl in this fashion, they're going to regret that. In the previous over, Sujit also conceded 5th ball maximum. Here last ball of the over. Ball has hit the boundary wall. Will they go for the second? Oh, Karthik, he needs to be very careful. Uncle strikers. Oh, brilliant delivery. Look at that ball. Oh, brilliant delivery. Oh, directed required. Oh, in fact, that's an outside design. No run up the clutch. मुफ्त वाले काफी रन से यहाँ पर संकुल के स्ट्राइकर्स ने दिए. पहली ओवर अब बल्लेबाजी पर स्ट्राइक काउंट पर आ चुके हैं. नए बल्लेबाज के रूप पर यहाँ पर आकाश. पिछले मैच की जो हीरो बने थे ये खिलाड़ी, जब इसकी बल्ले बोलती है तो कवन इस बार अच्छी तरह से खेली लेकिन न कोई रन. ಈ ಆಟಗಾರರಿಗೆ ಫೈನಲ್ ಪಂದ್ಯಕ್ಕೆ ಆಡುವಂತ ಈ ಆಟಗಾರರಿಗೆ ಗಣ್ಯಾತಿಗಣ್ಯ ಅತಿಥಿಗಳು ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಸ್, ಜೋರಾದ ಚಪ್ಪಾಳೆಯೊಂದಿಗೆ ಗಣ್ಯಾತಿಗಣ್ಯ ಅತಿಥಿಗಳನ್ನ ಆಗಮಿಸ್ತಾ ಇದ್ದೇವೆ. ದಯವಿಟ್ಟು ರಾಜೇಶ್ ಸರ್ ದಯವಿಟ್ಟು ಬನ್ನಿ. ಅದೇ ರೀತಿ ಜೀವನ್ ಕಟ್ಟಿ. ಎಸ್, ಜೋರಾದ ಕೈ ಚಪ್ಪಾಳೆಯೊಂದಿಗೆ ಫೈನಲ್ ಕದನದಲ್ಲಿ ಆಡುವಂತಹ ಬಲಿಷ್ಠ 2 ತಂಡಗಳ ಆಟಗಾರರಾಗಿಸ್ತಾ ಇದ್ದಾರೆ. ದಯವಿಟ್ಟು ಬನ್ನಿ ಸರ್, ಎಲ್ಲ ಆಟಗಾರರಿಗೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಸಂತೋಷ್ ರೈ ಕೋಟೆಗಾರ ಗೊತ್ತು, ದಯವಿಟ್ಟು ಬನ್ನಿ. ಜೋರಾದ ಚಪ್ಪಾಳೆ. KPL ಸೀಸನ್ 7 ಯಶಸ್ವಿಯ ಕ್ರೀಡಾಕೂಟ ನಿನ್ನೆಯ ದಿನ ಪ್ರಾರಂಭಗೊಂಡಿರುವ ಪಂದ್ಯ ಇಲ್ಲಿ ಕೊನೆಯ ಗಳಿಗೆಯಲ್ಲಿ ಬಂದು ತಲುಪಿದೆ. ಫೈನಲ್ ಬಲಾಢ್ಯ ತಂಡ. ಮುಕ್ತಾಯಗೊಳ್ಳಲಿದೆ. ಇಲ್ಲಿ ಫೈನಲ್ 1 ಪಂದ್ಯ ಮಾತ್ರ ಬಾಕಿ ಇದೆ. 1 ಪ್ರಶ್ನೆ ಮಾತ್ರ ಉಳಿದಿದೆ. ಯಾರಾಗಿರಬಹುದು ಇಂದಿನ ಈ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತಹ ತಂಡ ಯಾವುದು ಎನ್ನತಕ್ಕಂಥ ನಿರೀಕ್ಷಿತ ಪ್ರಶ್ನೆ ಇದೆ. ಇದೀಗ ಗಣ್ಯಾತಿಗಣ್ಯ ಅತಿಥಿಗಳು ಶುಭವನ್ನ ಹಾರೈಸಿಯಾಗಿದೆ. 2 ತಂಡಗಳು ಸಜ್ಜಾಗಿದೆ. ಸ್ಕಾಚರ್ಸ್ ಅದೇ ರೀತಿ ಸ್ಟ್ರೈಕರ್ಸ್. ಎಸ್, ಫೈನಲ್ ಪಂದ್ಯದ 2 ತೀರ್ಪುಗಾರರಾಗಿ ಹರ್ಷಿತ್ ಹಾಗೂ ಶ್ರುತೇಶ್. ದಯವಿಟ್ಟು ಇರುವ ತೀರ್ಪುಗಾರರು ಬನ್ನಿ. ಅದೇ ರೀತಿ 2 ತಂಡದ ನಾಯಕರು ಬನ್ನಿ. ಸಂಕೊಳ್ಳಿಗೆ ಸ್ಕಾಚರ್ಸ್ ತಂಡದ ನಾಯಕ, ಸಂಕೊಳ್ಳಿಗೆ ಸ್ಟ್ರೈಕರ್ಸ್ ತಂಡದ ನಾಯಕ. ಫೈನಲ್ ಕದನ.
Damage begin and inside coaches. King is a goal. King throws with. Yes. Sorry. Letter on the toss. Coaches on the toss. Yes. ದಯವಿಟ್ಟು ಬನ್ನಿ ಎರಡು ತಂಡದ ನಾಯಕರು ದಯವಿಟ್ಟು ಬನ್ನಿ. ಎರಡು ತಂಡದ ನಾಯಕರು ಬನ್ನಿ. ಸರ್ ತಮ್ಮ ನಿರ್ಣಯವನ್ನು ದಯವಿಟ್ಟು ತಿಳಿಸಿ. ಸ್ನಾನಿಸುವಿಕೆಯನ್ನು ಗೆದ್ದುಕೊಂಡ ತಾವುಗಳು ಯಾವ ನಿರ್ಣಯವನ್ನ ತೆಗೆದುಕೊಳ್ತೀವಿ? ಎಸ್, ಫೀಲ್ಡಿಂಗ್ ಫಸ್ಟ್ ಬೌಲಿಂಗ್ ವಿಭಾಗವನ್ನ ಆಯ್ದುಕೊಳ್ತಾ ಇದ್ದಾರೆ. ಯಾತಕ್ಕಾಗಿ ಈ ಡಿಸಿಷನ್ ಅನ್ನ ತಾವುಗಳು ಹೇಳಬಹುದು? ಬಹುಶಃ ಎಷ್ಟು ಓಟಗಳಲ್ಲಿ ಅವರನ್ನ ಕಟ್ಟಿ ಹಾಕಬಹುದು? ನಾವು ಟೀಮ್ ಡಿಸೈಡ್ ಮಾಡಿ ಫೀಲ್ಡಿಂಗ್ಗೆ ನಾನು 22 ರನ್ಗಳೊಳಗಡೆ ಸ್ಟಾಪ್ ಮಾಡೋಣ. ಎಸ್, 5 ಓವರ್ಗಳ ಪಂದ್ಯದಲ್ಲಿ 20 ರನ್ ಒಳಗೆ ಕಟ್ಟಿ ಹಾಕಲು ಇಲ್ಲಿ ನಾಯಕರು ಹೇಳ್ತಾ ಇದ್ದಾರೆ. ಬಹುಶಃ ಪ್ರಜ್ವಲ್ ಅವರೇ 20 ಓಟದಲ್ಲಿ ಕಟ್ಟಿ ಹಾಕುತ್ತಾರೆ ಅಂತ ಎನ್ನತಕ್ಕಂತಹ ಬಹಳಷ್ಟು ಪ್ರಶಂಸೆಯ ಮಾತನ್ನು ಹೇಳಿದ್ರು. ತಾವುಗಳು ಆ ಓಟಗಳನ್ನ ಮೀರಿಸಿ ಹೊಡೆಯಬಹುದೇ? ಎಷ್ಟು ಓಟಗಳು ತಮ್ಮ ತಂಡ ಗಳಿಸಬಹುದು? ಎಸ್, 35-40 ಎನ್ನತಕ್ಕಂಥ ಓಟಗಳನ್ನ ಬಾರಿಸಬಹುದು ಎನ್ನತಕ್ಕಂತಹ ಬಹಳಷ್ಟು ಆತ್ಮವಿಶ್ವಾಸದೊಂದಿಗೆ ಹೇಳ್ತಾ ಇದ್ದಾರೆ. ಎರಡು ತಂಡಗಳಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಎಸ್, ಎರಡು ತಂಡ ಗಮನಿಸಿಕೊಳ್ಳಿ. ಅದೇ ರೀತಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ರಾಜೇಶ್ ಜೋರಾದ ಚಪ್ಪಾಳೆ ಹರಿಣಾಕ್ಷಿ ಸಂತೋಳಿಗೆ. ಜೋರಾದ ಚಪ್ಪಾಳೆಯೊಂದಿಗೆ ಗೌರವದ ಸ್ಮರಣಿಕೆ ಇದು. ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿದಂತಹ ರಾಜೇಶ್ ಉಚ್ಚಿಲ್ ಇವರಿಗೆ ರವಿ ಇವರು ಗೌರವದ ಸ್ಮರಣಿಕೆ ನಡೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ರವಿ ಬನ್ನಿ. ರಾಜೇಶ್ ಉಚ್ಚಿಲ್ ಇವರಿಗೆ ಗೌರವದ ಸ್ಮರಣಿಕೆ. ಪ್ರಜ್ವಲ್ ರವರು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮೊಂದಿಗೆ ಆಗಮಿಸಿದಂತಹ ಜನಾರ್ದನ್ ಗಟ್ಟಿ ಸರ್ ಇವರಿಗೆ ರವಿ ಡಿಕೆ ಇವರು ಎಂದು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇವತ್ತಿನ ಪಂದ್ಯ ಚಂದವಾಗಲು ಮತ್ತೆ ಅದಕ್ಕೆ ವಾಯ್ಸ್ ಕೊಟ್ಟ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟ ನಮ್ಮ ಕಮೆಂಟ್ರಿ ಮಾಡಿದ ರಾಶೀದ್, ಅದೇ ರೀತಿ ಮುಷ್ಫಿಕ್ ಇವರಿಗೆ ಧನ್ಯವಾದ ಹೇಳ್ತೇನೆ. ತುಂಬಾ ಧನ್ಯವಾದ ಹೇಳ್ತೇನೆ. ನಮ್ಮ ಟೀಮ್ ಒಂದು ಸ್ವಲ್ಪ ತಪ್ಪನ್ನು ಮಾಡದೆ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಧನ್ಯವಾದ ಹೇಳ್ತೇನೆ ಇವರಿಗೆ. ಅದೇ ರೀತಿ ಸ್ಕೋರರ್ ಆಗಿ ನಮಗೆ ಸಪೋರ್ಟ್ ಮಾಡಿದ ಹಫೀಸ್ ಅವರಿಗೆ ಆಕಾಶ್ ಅವರು ಬಂದು ಮೂಮೆಂಟ್ ಕೊಡ್ಬೇಕು ಕೇಳ್ಕೊಳ್ಳಿ. Man of the match of the qualifier number 2. ವೇಣು 6 ಚಿನ್ನಗಳು ಮತ್ತು 8 ಬೇಕಾಗಿರುವಂತಹ ಸಂದರ್ಭದಲ್ಲಿ ಮ್ಯಾಡನ್ ಅವರನ್ನ ಸಾಬೀತು ಮಾಡಿದಂತ ಮಾಂತ್ರಿಕ ಲೆಗ್ ಸ್ಪಿನ್ ದಾಳಿಗಾರ ಜಿತಿನ್ ದ ಬೆಸ್ಟ್ ಫೀಲ್ಡರ್. ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 10 ಸಿಕ್ಸರ್ ಬಾರಿಸಿದಂತ ದೀಪು ಹಾಗೂ ವರುಣನ ಮಧ್ಯದ ಪೈಪೋಟಿಯಲ್ಲಿ ವರುಣ 12 ಸಿಕ್ಸರ್ ಬಾರಿಸುತ್ತಾರೆ.
ಶಿವಣ್ಣ ಸಂಘಟನೆಗೆ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಸ್, ಜೋರಾದ ಚಪ್ಪಾಳೆ ಸುಜಿತ್. ಅತ್ಯಮೋಘ ಶೈಲಿಯ ದಾಳಿಗಾರಿಕೆಯನ್ನು ನಡೆಸಿದಂತ ಸುಜಿತ್ ಪ್ರಬಲಾಗ್ತಾ ಇದೆ. ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ದೀಪರಾಜ್ ಬನ್ನಿ. ವೈಯಕ್ತಿಕ ಖಾತೆಯಲ್ಲಿ 10 ಸಿಕ್ಸರ್, ಬಹುಶಃ ಒಂದು ಪಂದ್ಯದಲ್ಲೇನೋ 26 ಓಟಗಳನ್ನು ಗಳಿಸಿದ್ರು ಈ ದೀಪು. ಬಹುಶಃ ಬೆಸ್ಟ್ ಬ್ಯಾಟ್ಸ್ಮನ್ ಅತೈಸ್ ವರುಣ್. ದಯವಿಟ್ಟು ಬನ್ನಿ ವರುಣ್, ಇದನ್ನ ನವೀನ್ ಸರ್ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮ್ಯಾನ್ ಆಫ್ ದಿ ಸೀರೀಸ್ ಹ್ಯಾಟ್ರಿಕ್ ಮುದ್ದಾರಿಯನ್ನ ಪಡ್ಕೊಂಡ ದಾಳಿಗಾರ, ಅತಿ ಹೆಚ್ಚು ಸಿಕ್ಸರ್ ಆಟಗಾರ, ಆಕಾಶ್, ಕವನ್, ಚೇತನ್, ಕಾರ್ತಿಕ್, ಮುನ್ನಾ, ದಯವಿಟ್ಟು ಬಹುಶಃ ರನ್ನರ್ಸ್ ಅಪ್ ಆಗಿ ಮೂಡಿ ಬಂದ. ಎಸ್, ಅಭಿನಂದನೆಗಳು. ಎಸ್, ಜೋರಾದ ಚಪ್ಪಾಳೆ. ಸಂಕೊಳಗೆ ಸ್ಕಾಚರ್ಸ್ ರನ್ನರ್ಸ್. DJ Bravo, DJ Bravo, champion, champion.